ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕಿಚನ್. ಮಾತ್ರೆ ನಮಸ್ಕಾರ. ಈ ನಮ್ಮ ಮನ್ಪುಗ ಕೆರೆಂಗ್ ಒಂದು ಬೂರ್ ಕೆರೆಂಗ್ ನೀನು ಬೇಯ್ಪದು ನಾವು ಬೇಯ್ಪಾಗೈತೆ ಇದಕ್ಕೆ ಅನ್ಪೆಂಚಿನ ನೀನಮ್ಮ ಬೇಯ್ಪಾಗೈತೆ ಬೇಯ್ನಾಗ ಚುರುಕು ಅಡ್ಗ ಇದೆಕ್ಕದು ಕ್ಲೀನ್ ಮನ್ಪುಣ್ಣಮ್ಮ ಮಣ್ಣು ಉಪ್ಪುಂಡು ಬೂರ್ ಕೆರೆಂಗಲ್ಲಿ ಮಣ್ಣು ಉಪ್ಪುಂಡ ಇಟ್ಟು ಮುಚ್ಚಳ ಮುಚ್ಚಿದ್ದು 10 ನಿಮಿಷ ಬೇಯೋದು. ಇತ್ತೆ ಮುಚ್ಚಳ ದೆಪ್ಪುಗ ಬೇಯ್ತನ ತೊಕ್ಕ ಬೇಯ್ತನ ಗ್ಯಾಸ್ ಆಫ್ ಮಾಡ್ತದ. ಅನಂತರ ಚೌಲಿ ಅವಡಂದು ಇತ್ತೆ ದೆಪ್ಪುಗ ಕಟ್ಟ ಅನ್ಪುಗ ನೀನು అయితే చాట్ మసాలా పడగైకు ಇದಕ್ಕೆ ಅರ್ಧ ಲಿಂಬೆ ಹುಳಿ ಉಂಟದ ಪ್ಲೇಟ್ ಮಾಡಿ ತಿನ್ಕಣ ಮತ್ತೆ ರೆಡಿ ಆದ ನಮ್ಮ ಟೇಸ್ಟ್ ಮಾಡ್ಬೋಗ ಹೆಚ್ಚಾತ್ ಒಂದು ಸೂಪರ್ ಇದು ಕೊಂತ ಜಾಸ್ತಿ ಬಾರ್ದೆ ಚಾಟ್ ಮಸಾಲ ಕೊಂಚ ಕಮ್ಮಿ ಮಸ್ತ್ ಟೇಸ್ಟ್ ಆಗ್ಬೋದು ತಿನ್ನೋದು ಮುದ ರೆಸಿಪಿ ಮೊದಲು ಕೆರೆಂಗ್ ಕೂಡ ಬೇಯ್ಪಾತಿನು ಅಂತ ಮುಂಚೆನೇ ಇತ್ತೆ. ಚಾಟ್ ಮಸಾಲ ಒಂದು ಲಿಂಬೆ ಹುಳಿ ಸಿಂಪಲ್ ಅದು ಮೈಯದ ಸ್ನ್ಯಾಕ್ಸ್ಗಳು ಹಾಕೋದು ಮಸ್ತ್ ಟೇಸ್ಟ್ ಆದ ನಿಕ್ಲವರು ಟ್ರೈ ಮಾಡ್ಕೊ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗ ಲೈಕ್ ಮನ್ಪ್ಲೆ, ಶೇರ್ ಮನ್ಪ್ಲೆ, ಕಮೆಂಟ್ ಮನ್ಪ್ಲೆ, ಒಕ್ಕ ಸಬ್ಸ್ಕ್ರೈಬ್ ಅನ್ಪ್ಲೆ. ನನ್ನದೊಂದು 2 ರೆಸಿಪಿ ಒಟ್ಟಿಗೆ ಬಾಯ್ ಫ್ರೆಂಡ್ಸ್.